ಮುಂದೆ ನಡೆಯತಕ್ಕಂಥ ಡಿಸೆಂಬರ್ 28ರಿಂದ ಜನವರಿ 2 ತನಕ ನಡೆಯತಕ್ಕಂಥ ಬ್ರಹ್ಮಕಲಶೋತ್ಸವದ ಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಈ ಒಂದು ರವಿತಂತ್ರಿಯವರು ವಿದ್ಯುಕ್ತವಾಗಿ ಈ ಒಂದು ನಿಧಿ ಸಂಚಯನ ಕಾರ್ಯಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಮಂತ್ರಾಕ್ಷತೆ ಮೂಲಕ ಚಾಲನೆಯನ್ನು ನೀಡಿದ್ದಾರೆ. ಶ್ರೀ ವಿಷ್ಣುಮೂರ್ತಿ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಉದಯಗಿರಿ ಸಂಪ್ಯ ಇದರ ಬ್ರಹ್ಮ ಕಲಶೋತ್ಸವದ ತಯಾರಿಯ ಮೊದಲ ಸಮಾಲೋಚನಾ ಸಭೆ ಇವತ್ತು ಈ ಕ್ಷೇತ್ರದಲ್ಲಿ ದೇವಿಯ ಸನ್ನಿಧಿಯಲ್ಲಿ ಇವತ್ತು ಪ್ರಾರಂಭಗೊಂಡಿದೆ. ಈಗಾಗಲೇ ನಾನು ಬರುವಾಗ ಶ್ರೀ ಪುತ್ತಿಲ್ ಅವರು ಅವರ ಮಾತುಗಳಲ್ಲಿ ಅದನ್ನು ತಿಳಿಸಿದರು. ಬಹಳ ವಿಜೃಂಭಣೆಯಿಂದ ನಡೆಯುವಂಥ ಒಂದು ಕನಸನ್ನು ಇದರ ಸಾರಥಿಗಳಾದಂಥ ಶ್ರೀ ಪ್ರೀತಮ್ ಮುತ್ತೂರಾಯ ಅವರು ಹಾಕಿಕೊಂಡಿದ್ದಾರೆ. ಪುತ್ತೂರು ಪ್ರದೇಶಗಳಲ್ಲಿ ನಾವು ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಸ್ವತಃ ಭಾಗವಹಿಸಿಕೊಂಡು ಮತ್ತು ಪತ್ರಿಕೆಗಳ ಮೂಲಕ ನಾವು ನೋಡಿ ತಿಳಿದುಕೊಂಡಿದ್ದೇವೆ. ಬಹಳಷ್ಟು ಬ್ರಹ್ಮಕಲಶಗಳು ಈಗ ಆಗಿ ಹೋದಂಥದ್ದು ಬಹಳ ವಿಜೃಂಭಣೆಯಿಂದ ಮತ್ತು ಊರಿನ ಎಲ್ಲ ಆಸ್ತಿಕ ಬಂಧುಗಳ ಸಹಯೋಗದೊಂದಿಗೆ ಆದದ್ದನ್ನು ನಾವು ನೋಡಿದ್ದೇವೆ. ಹಿಂದಿನಿಂದಲೂ ಪುತ್ತೂರಿನಲ್ಲಿ ಹಿಂದೂ ಸಮಾಜದಲ್ಲಿ ಒಂದು ಗಟ್ಟಿಯಾದಂಥ ಒಂದು ಸಾಂಸ್ಕೃತಿಕ ಒಂದು ಧಾರ್ಮಿಕ ಸಂಸ್ಕೃತಿ ಹಿಂದೂ ಜನರಲ್ಲಿ ನೆಲೆಸಿರುವ ಕಾರಣದಿಂದ ಇವತ್ತು ಪುತ್ತೂರಿನಲ್ಲಿರುವಂತಹ ದೇವಾಲಯಗಳು ಅತ್ಯಂತ ಸುಂದರವಾಗಿ ಜೀರ್ಣೋದ್ಧಾರಗೊಂಡು ಅತ್ಯಂತ ವಿಜೃಂಭಣೆಯಿಂದ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳನ್ನು ಕಾಣ್ತಾ ಇವೆ. ಆ ನಿಟ್ಟಿನಲ್ಲಿ ಇವತ್ತು ಈ ಅನ್ನಪೂರ್ಣೇಶ್ವರಿ ಕ್ಷೇತ್ರ ಆ ತಾಯಿ ಖಂಡಿತವಾಗಿಯೂ ಈ ಕಾರ್ಯವನ್ನು ಯಾವುದೇ ವಿಘ್ನವಿಲ್ಲದೆ ಯಾವುದೇ ಆತಂಕವಿಲ್ಲದೆ ನಿರಾತಂಕವಾಗಿ ಮಾಡ್ತಾಳೆ ಅನ್ನುವಂಥ ನಂಬಿಕೆ ನಮಗೆ ಇದೆ. ಯಾಕಂದರೆ ನಾವು ಯಾವುದೇ ರೀತಿಯಿಂದ ಸ್ವಾರ್ಥವಿಲ್ಲದೆ ನಾವು ಆ ತಾಯಿಯನ್ನು ಅನುಸರಿಸಿದರೆ ತಾಯಿ ಖಂಡಿತವಾಗಿ ನಮ್ಮನ್ನು ಪುರಿತಾಳೆ, ನಮ್ಮ ಮನದ ಕ್ಲೇಶಗಳನ್ನು ಅವಳು ದೂರ ಮಾಡ್ತಾಳೆ. ನಾವು ಒಂದು ಸಂಕಲ್ಪ ಮಾಡಿದರೂ ಕೂಡ ಅದನ್ನು ನಡೆಸಿಕೊಳ್ಳುವವಳು ಅವಳೇ. ಆ ಕಾರಣದಿಂದ ಏನು ಇಂಥ ಒಂದು ಪ್ರದೇಶದಲ್ಲಿ ಹಿಂದೆ ಪುತ್ತೂರಾಯರ ಒಂದು ಶ್ರಮದೊಂದಿಗೆ ಮತ್ತು ಎಲ್ಲ ಆಸ್ತಿಕ ಭಕ್ತರ ಒಂದು ಒಡಗೂಡುವಿಕೆಯಿಂದ ಇಂಥ ದೇವಾಲಯ ನಿರ್ಮಾಣಗೊಂಡಿದೆಯೋ ಅದೇ ರೀತಿಯಲ್ಲಿ ಈ ದೇವಾಲಯ ಇನ್ನಷ್ಟು ಸುಂದರವಾಗಿ ಜೀರ್ಣೋದ್ಧಾರಗೊಂಡು ಮುಂದೆ ಡಿಸೆಂಬರ್ ಮತ್ತು ಜನವರಿ ಮೊದಲ ವಾರದಲ್ಲಿ ನಡೆಯುವಂತಹ ಇದರ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳು ಖಂಡಿತವಾಗಿಯೂ ಬಹಳ ವಿಜೃಂಭಣೆಯಿಂದ ನಡೀತದೆ. ಬಹಳ ಯಶಸ್ವಿಯಾಗಿ ನಡೀಲಿಕ್ಕೆ ಎಲ್ಲರ ಸಹಕಾರ ಅಗತ್ಯ ಇದೆ. ಈಗಾಗಲೇ ಈ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಆಮಂತ್ರಣ ಪತ್ರಿಕೆ ಹಾಗೂ ನಿಧಿ ಸಂಗ್ರಹದ ಚಾಲನೆ ಆಗಿದೆ. ಖಂಡಿತ ಈ ಒಂದು ಕಾರ್ಯಕ್ರಮವು ಯಶಸ್ವಿಯಾಗಿ ನಡೀತದೆ ಅಂತ ಎಲ್ಲರ ಆಶಯ ಆಗಿದೆ. ಅದೇ ರೀತಿ ಪೂಜ್ಯ ರವೀಶ್ ತಂತ್ರಿ ಅವರಿಗಾಗಲೇ ಹೇಳಿದಂತೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಬ್ರಹ್ಮಕಲಶೋತ್ಸವವು ಒಂದು ಪವಿತ್ರವಾದ ಕಾರ್ಯ. ತಾವೆಲ್ಲರೂ ಈ ಊರಿನ ಭಕ್ತಾದಿಗಳು, ಹೊರ ಊರಿನ ಭಕ್ತಾದಿಗಳು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ತಮ್ಮವರನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಪ್ರೇರೇಪಿಸಬೇಕೆಂದು ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಎಲ್ಲರಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೇನೆ. ನಾನು ಯಾವುದಾದ್ರೂ ಆತ್ಮದಲ್ಲಿ ಸೇರಿಕೊಂಡು ಧರ್ಮೋತ್ಥಾನಕ್ಕೆ ಪೂರಕವಾಗಿರುವಂಥ ವೇದಿಕೆಯನ್ನು ನಿರ್ಮಾಣ ಮಾಡುತ್ತೇನೆ. ಈ ಎಲ್ಲ ಮಠಗಳಲ್ಲಿ ಸೇರುವಂಥ ಬಂಧುಗಳಲ್ಲಿ ಅನೇಕ ಜಾತಿಯವರಿದ್ದಾರೆ, ಅನೇಕ ರಾಜಕೀಯ ಚಿಂತನೆಯವರು ಇದ್ದಾರೆ. ಆದರೆ ಅವರೆಲ್ಲರೂ ಕೂಡ ಅಲ್ಲಿ ಸೇರುವಂಥ ಸಂದರ್ಭದಲ್ಲಿ ಒಂದು ತಾಯಿಯ ಮಕ್ಕಳು ಎಂಬ ಭಾವನೆಯೊಂದಿಗೆ ಸೇರಿಕೊಳ್ಳಿಕ್ಕಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಈ ವಿಚಾರವನ್ನು ಇಲ್ಲಿ ಯಾಕೆ ಉಲ್ಲೇಖ ಮಾಡುವುದೆಂದರೆ, ನಮ್ಮಲ್ಲಿ ಬೇಕಾದಷ್ಟು ಧಾರ್ಮಿಕ ಕ್ಷೇತ್ರಗಳಿವೆ, ಪೂರ್ವಿಕವಾಗಿ ಆರಾಧನೆಗಳು ನಡೀತಾ ಇರುವಂಥ ಜೀರ್ಣಾವಸ್ಥೆಯಲ್ಲಿ ಇರುವಂಥ ಕ್ಷೇತ್ರಗಳಿವೆ. ಆ ಜೀರ್ಣಾವಸ್ಥೆಯಲ್ಲಿ ಇರುವಂಥ ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಸಂಕಲ್ಪ ಮಾಡುವಂಥ ಸಂದರ್ಭದಲ್ಲಿ ಸಮಾಜ ಎಲ್ಲರೂ ಕೂಡ ಎದುರು ಹಿಂದೆ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನಮ್ಮಿಂದ ಸಾಧ್ಯವೋ ಅದನ್ನು ಪೂರೈಸಲಿಕ್ಕೆ ಸಾಧ್ಯವೋ ಎಂಬ ಚಿಂತನೆ ಜಾಗೃತವಾಗ್ತದೆ. ಅಂತಲ್ಲಿ ಒಂದು ಪವಿತ್ರವಾಗಿರುವಂಥ ಮಣ್ಣು, ಪೂರ್ವಿಕವಾಗಿರುವಂಥ ಗತ ಇತಿಹಾಸವನ್ನು ನಾವು ಗಮನಿಸಿದರೆ ಈ ಮಣ್ಣಿನಲ್ಲಿ ಅನೇಕ ಧರ್ಮ ಕಾರ್ಯಗಳು ನಡೆದಿರಬಹುದು. ಆ ಪಾವಿತ್ರ್ಯತೆ ಇಲ್ಲಿ ತುಂಬಿರುವ ಕಾರಣ ಒಬ್ಬ ವ್ಯಕ್ತಿಗೆ ಪ್ರೇರಣೆ ಉಂಟಾಗ್ತದೆ. ಇಲ್ಲಿ ಆ ಇಡೀ ಸಮಾಜಕ್ಕೆ ಬೇಕಾಗಿರುವಂಥ ಅನ್ನವನ್ನು ನೀಡುವಂಥ ಅನ್ನಪೂರ್ಣೇಶ್ವರಿಯ ಕ್ಷೇತ್ರ ನಿರ್ಮಾಣ ಆಗಬೇಕು ಅಂತ ಹೇಳುವಂಥ ಸಂಕಲ್ಪ ಆಗ್ತದೆ. ಆ ಪ್ರಯತ್ನಕ್ಕೆ ಪ್ರಾರಂಭ ಆಗ್ತದೆ, ದೇವರ ಅನುಗ್ರಹ ಬರ್ತದೆ, ಆ ಕಾರ್ಯ ಪೂರ್ತಿಯಾಗ್ತದೆ. ಈಗ ಮತ್ತೊಮ್ಮೆ
ಪ್ರತಿ 12 ವರ್ಷಗಳಿಗೊಮ್ಮೆ ದೇವರಲ್ಲಿ ಬ್ರಹ್ಮಕಲಶ ಆಗಬೇಕು ಎಂಬುದು ಶಾಸ್ತ್ರವಚನ. Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.